ಉಳ್ಳಾಲ ನಗರಸಭಾ ವ್ಯಾಪ್ತಿದ ವಾರ್ಡ್ ನಂಬರ್ 16 ಹಳೆಕೋಟೆ ನೀರ್ದ ಟ್ಯಾಂಕ್ ಐತಲ್ ತಾದಿ ಬರಿದ ಗುಡ್ಡೆ ಜರಿದಿತ್ತದು ಇಡೆಗೆ ತಡೆಗೋಡೆ ನಿರ್ಮಿಸಾವಲಕ ಕೋರ್ದು ಊರ್ದಾಕ್ಲು ಬೊಕ್ಕ ವೆಲ್ಫೇರ್ ಪಾರ್ಟಿ ಒತ್ತಿರ್ದು ಸ್ಥಳೀಯ ಕೌನ್ಸಿಲರ್ ಬೊಕ್ಕ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೆಂಡಾಯಿರತ್ತು ಪೋನೆಟ್ಲು ಈ ಜರಿ ಬೂಂತು ಜೆಂಡಾಯಿರತ್ತು ಪೋನೆಟ್ಲು ತೊಡಗಿರೋಡೆ ಬೂಂತು 3 ವರ್ಷ ಇತ್ತು. ಈ 3 ವರ್ಷದ ವರ್ಕ ನಂಗೆ ಎಂಟು ದೈಕೊಂಡು ಬಿಟ್ಟುಕೊಂಡಿಲ್ಲ. ಇಂಡವರು 4 ಅಂತೂ ಇತರ 3 ವರ್ಷ ಇತ್ತು. ಇಂಡಿಗೆ ಈ ಸ್ವರ ಇತ್ತು കിട്ടില്ല. പിന്നെ ലാസ്റ്റ് ഫൈനൽ ഇപ്പോൾ ഈ വർഷത്തിൽ 3 4 8 ಅಂತ വെച്ചിട്ട് 25 വട്ടായിട്ട് ഇങ്ങനെ മാക്കറിയാ കലിപ്പാടുന്ന ಅವನು ನಾಳೆ ಕೌನ್ಸಿಲರ್ ರೌಪು ಹಿಂಗೇನೆ ಮಾಕ್ರ ಮುಂಜಾನೆ ಮಂತ್ ನಂಗೆ ಎದುರು ಸೈಡ್ ಕಲ್ನಾಡು ಕೈಯಲ್ಲಿ ಮತ್ತು ರೋಡ್ ಮೈನ್ ರೋಡ್ ಕಲ್ನಾಡು ಕೈಯಲ್ಲಿ ಮತ್ತು ಬೇಡ ನಾಳೆ 3 ನಿಂಗೆ ಪಡಿ ತೊಳಗೆ ರೋಡೆ ನಿಂಗೆ ಬಂದು ಹಾಕೋರಿ ಅಂತು ಡೆಸಿಪಿ ಎಲ್ಲ ಬಿಲ್ಪಾಡಿ ನಂಗೆ ಬಿಚ್ಚಿದ ಎಲ್ಲ ಇತ್ತು ಅವಡ ಈ ಸ್ವರ ನಡ್ಕಲ್ಲ ഇവിടെ ಅದಕ್ಕೆ ನಂಗೆ ಸೋಷಲ್ ವರ್ಕರೆಲ್ಲ പിടിച്ചിട്ട് ನಂಗೆ ಈ ಪಣಿ എടുത്തോണ്ടല്ല ഇപ്പം MLA അവർക്ക് കാതർ വിൽപ്പാട്ടി ഇവിടെ ഈ ഇത്ര ഈ 3 വർഷത്തിൽ വർക്ക വന്നിരുന്നു ഇവിടെ അത് നോക്കിയിട്ട് ഇത്ര നോക്കിയിട്ട് അവിടെ ಮುಸ್ತರ ಪಲ್ಕ ಬರ್ಜಕ್ಕೆ ಇತ್ತು ಅವ್ನು ಪೋಯ ಕಾರ್ಲು ಬತ್ತಿ ತೆಚ್ಚಿತ್ತು ಹೊಡ್ಸಿದ ಜಾಗದ ಕೈತಲ್ ಕಾಂಕ್ರೀಟ್ ತಾದಿ ಇದ್ದದು ಘನ ವಾಹನಲು ಈ ತಾದಿಲು ಪೋಂದುಪ್ಪುಂಡು. ಈ ಗುಡ್ಡದ ಮೇಲ್ಭಾಗ ಬೊಕ್ಕ ತೀರ್ಥ ಭಾಗಡು ಸುಮಾರು ಇರುವ ಇಲ್ಲುಳಿ ಇದ್ದದು ಅಪಾಯಡುಂಡು. ಗುಡ್ಡ ಜರಿದು 2 ವರ್ಷ ಆಂಡಲ ಇಂದಕ್ಕೆ ಶಾಶ್ವತ ಪರಿಹಾರ ಕೈಕೊನಂದೆ ನಿರ್ಲಕ್ಷ್ಯ ಸಾವೊಂದುಪ್ಪುನಿ ತೋಜಿದು ಬರೊಂದುಂಡು. ಸ್ಥಳೀಯ ಕೌನ್ಸಿಲರ್ ತೆರಿಪಾಂಡಲ ಐಕ್ ತರ್ಪಾಲ್ ಮುಚ್ಚಿದು ಜನಗಳ ಜೀವದ ಒಟ್ಟಿಗೆ ಗೊಬ್ಬಂದುಲೇರ್ ಪಂಡದ ಸ್ಥಳೀಯರು ದೂರ್ದೇರು. ಒಂದು ದೊಡ್ಡ ಅನಾಹುತವಂತ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ ರೋಡ್ನ ವಿಷಯದಲ್ಲಿ. ಇದನ್ನು ಅವತ್ತಿನ ದಿವಸ ನಮ್ಮ ಸ್ಥಳೀಯ ಕೌನ್ಸಿಲರ್ ಹತ್ರ ಮಾಹಿತಿ ಕೊಟ್ಟಾಗ ನಾವು ಅವರು ಹೇಳಿದ್ದು ಪ್ರಕೃತಿ ವಿಕೋಪ ಅಂತ. ಸೊ ಇದು ನಾವು ನೋಡ್ತಾ ಇರೋದು ಕೆಳಗಿನವ್ರದ್ದು ಈ ಸೈಟಿಂದ ಆದ ದೊಡ್ಡ ಅನಾಹುತ ಇದು. ಅವರು ಬೇಕಂತಲೇ ಮಾಡಿ ಈ ರೋಡನ್ನು ಬೀಳುವ ಹಾಗೆ ಮಾಡಿಸಿದ್ದಾರೆ. ಸೊ ನಾವು ಇವರಿಗೆ ಪ್ರಸ್ತಾಪ ಇಟ್ಟಾಗ ಇವರು ಹೇಳ್ತಾರೆ ಅದು ಪ್ರಕೃತಿ ವಿಕೋಪದಿಂದ ಆಗಿರುವುದು, ಮಳೆ ಬಂದು ಗದ್ದಿದೆ ಅಂತ. ನಿಜವಾಗ್ಲೇ ಅದರ ವಿಷಯ ಅವರು ಈ ಸ್ಥಳವನ್ನು ಅವರ ಪಕ್ಷಕ್ಕೆ ತೆಗಿಲಿಕ್ಕೋಸ್ಕರ ಈ ತರ ಒಂದು ತಡೆಗೋಡೆ ಮಾಡಿ ಕೆಳಗೆ ಬೀಳಿಸಿದ್ದಾರೆ. ಇದನ್ನು ಹಲವು ಬಾರಿ ನಾವು ಮನವಿ ಕೊಟ್ಟಾಗ ಇದು ಪಂಚಾಯತಿಂದ 10 ಲಕ್ಷ 20 ಲಕ್ಷ ಟೆಂಡರ್ ಕರೆದಿದ್ದೇವೆ, ಪಾಸ್ ಆಗಿದೆ. ಮತ್ತೆ ಕೆಲವು ದಿವಸ ಹೋದ್ಮೇಲೆ ಇದು ವಿಷಯ ಸಿಕ್ಕಿತು ಇದು 70 ಲಕ್ಷ ಆಗ್ತದೆ ಅಂತ. ಸೊ ಮತ್ತೆ ನಾವು ಇದೇ ವಿಷಯವನ್ನು ನಾವು ಸ್ಥಳೀಯರೆಲ್ಲ ನಾಗರಿಕರೆಲ್ಲ ಸೇರಿ ಒಂದು ಪ್ರತಿಭಟನೆ ಕೂಡ ಇಲ್ಲಿ ಮಾಡಿದೆವು. ಆದರೂ ಕೂಡ ಅದಕ್ಕೂ ಕೂಡ ಸ್ಪಂದನೆ ಸಿಗಲಿಲ್ಲ. ಮತ್ತೆ ನಾವು MLA ಅವರನ್ನು ಮುಖಾಂತರ ನಾವು ಭೇಟಿ ಮಾಡಿದೆವು. ಹಾಗೂ ಕೂಡ ಅವರು ನಮಗೆ ಭರವಸೆ ಕೊಟ್ಟು ಹೇಳಿದ್ರು ಇದೊಂದು ದೊಡ್ಡ ಪ್ರಾಜೆಕ್ಟ್ ಆಗಿದೆ, ಇದಕ್ಕೆ ಇನ್ನೂ ಟೆಂಡರ್ ಆಗಲಿಲ್ಲ, ಇನ್ನು ನಾನು ಇದಕ್ಕೆ ಆದಷ್ಟು ಬೇಗ ಇದನ್ನು ಸ್ಪಂದನೆ ಮಾಡ್ತೇನೆ ಅಂತ ಹೇಳಿ. ಆದರೆ ಈಗ ವರ್ಷ ಇದೇ ವಿಷಯದಲ್ಲಿ ನಾವು ಮಾತಾಡ್ತಿದ್ದೇವೆ. ಇಲ್ಲಿ ಹಲವು ಬಾರಿ ರೋಡನ್ನು ನಾವು ಕ್ಲೋಸ್ ಮಾಡಿದೆವು. ಆದರೆ ಇದು ಇರುವುದು ಖಾಲಿ ಒಂದು 10-15 ಮನೆಗಳಿಗೆ ಮಾತ್ರ ಇದು ಈ ರೋಡ್ ಕ್ಲೋಸ್ ಮಾಡುವ ವಿಷಯ ಆಗಿದೆ. ಕೆಲವರಿಗೆ ಅದರ ವಿಷಯದಲ್ಲಿ ಜಾಸ್ತಿ ಪ್ರೋತ್ಸಾಹ ಇಲ್ಲ. ಕೆಲವರು ರಾಜಕೀಯ ಮಾಡ್ತಾರೆ. ಯಾಕೆಂದ್ರೆ ನಾವು ಇಲ್ಲಿ ಬೇರೆಯವರ ಹತ್ರ ಕೇಳುವಾಗ ಹೇಳ್ತಾರೆ ಇಲ್ಲಿ ಪಕ್ಷ ವಾರ್ಡ್ ಪಕ್ಷ ಆಗಿರೋದು SDPI. ಸೊ ಕಾಂಗ್ರೆಸ್ ಅಷ್ಟು ಇದಕ್ಕೆ ಇದು ಕೊಡುವುದಿಲ್ಲ. ಕಾಂಗ್ರೆಸ್ ಆಗಿದ್ರೆ ಇದಕ್ಕೆ ಬೇಗ ಕೆಲಸ ಆಗ್ತಾ ಇತ್ತು, ಹೀಗೆಲ್ಲ ಕೆಲವರು ಮಾತಾಡ್ತಾ ಇದ್ರು. ಆದ್ರೆ ನಾವು ಅದು ಕೂಡ ತಲೆಕೆಡಿಸದೆ ನಮ್ಮ ಎಷ್ಟು ಕೆಲಸ ಅಷ್ಟನ್ನು ನಾವು ಜಾಸ್ತಿ ಇವರಿಗೆ ಪ್ರೆಷರ್ ಆಗ್ತಾ ಇದ್ದವು. ಇದು ಆದ ಮೇಲೆ ಕೂಡ ನಾವು ಮೊನ್ನೆ ವೆಲ್ಫೇರ್ ಪಾರ್ಟಿ ಅವರ ಮುಖಾಂತರ ನಾವು ರಾಯಪ್ಪ ಸರ್ಗೆ ನಿನ್ನೆ ನಾವು ಮನವಿ ಕೊಟ್ಟಿದ್ದೆವು. ಆಗ ಕೂಡ ಅವರು ಹೇಳಿದ್ದು ಇದೊಂದು 2 ದಿವಸದಲ್ಲಿ ನಾವು ಕೆಲಸ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ, ಸೋಮವಾರದಿಂದ ಶುರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನಮಗೆ ಒಂದು ಭರವಸೆ ಉಂಟು, ಭರವಸೆ ಕೊಟ್ಟಿದ್ದಾರೆ, ಲಾಸ್ಟ್ ಭರವಸೆ ಕೊಟ್ಟಿದ್ದಾರೆ.
ಅದು 3 ವರ್ಷದಿಂದ ನಾವು ಇದೇ ಭರವಸೆಯಿಂದನೇ ಇಲ್ಲಿ ಜೀವಿಸ್ತಾ ಇದ್ದೇವೆ. ಮೊದಲು ಇಲ್ಲಿ 10 ಲಕ್ಷ ಪಾಸ್ ಆಯ್ತು ಅಂತ ಹೇಳಿದ್ರು. ಬೇರೆ ಬೇರೆ ಪ್ಲಾನ್ ಕಾರಣ ಎಲ್ಲ ಹೇಳಿದ್ರು. ಇದು ವೈಗಿ ಇಡುವ ಪ್ಲಾನ್ ಆಯ್ತು, ಮತ್ತೆ ಹೇಳಿದ್ರು ಇಲ್ಲ ಅದು ಕ್ಯಾನ್ಸಲ್ ಆಯ್ತು, ಅದು ಯಾರು ಕೂಡ ಅದರಲ್ಲಿ ಅಷ್ಟು ಅಮೌಂಟಿಗೆ ಆಗುದಿಲ್ಲ ಅಂತ ಹೇಳಿ NITK ಅವರು ಈಗ ವಹಿಸಿದ್ದಾರೆ ಇದನ್ನು. ಸೊ ನೋಡ್ಬೇಕು ಈಗ ಏನಾಗ್ತದೆ ಅಂತ. ಆದ್ರೂ ಕೂಡ ಇದರ ಮೂಲಕ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಇದಾದ್ರೂ ಸಮ ನಮ್ದು ಸ್ಥಳೀಯ ಶಾಸಕರಿಗೆ, ಸ್ಥಳೀಯ MLA ಅವರಿಗೆ ಇದನ್ನು ಮುಟ್ಟಿಸ್ಬೇಕಂತ. ಅವರಾದ್ರೂ ಬಂದು ಇನ್ನಾದ್ರೂ ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಳಲಿ. ಏನಾದ್ರೂ ಕಲಬಗಾಮರು ಇದ್ರೂ ಕೂಡ ಅವ್ರು ಬಂದು ಇದನ್ನು ಪರಿಶೀಲಿಸ ಇರಬೇಕು. ದಯವಿಟ್ಟು ಯಾರು ಕೂಡ ಈ ರೋಡ್ನ ವಿಷಯದಲ್ಲಿ ರಾಜಕೀಯ ಮಾಡಬೇಡಿ. ನಾವು ಕೂಡ ರಾಜಕೀಯ ಮಾಡುವವರಲ್ಲ. ನಮ್ಗೆ ನಮ್ಮ ಇಲ್ಲಿ ಮನಸ್ಸಿನ ಎಲ್ಲರಿಗೂ ಇರುವುದು ಈ ಒಂದು ಕಾಮಗಾರಿ ಚಂದಾಗಿ ಮುಗಿಲಿಕ್ಕೆ ಅಂತ ಹೇಳಿ ನಾವು ಬಯಸ್ತಾ ಇದ್ದೇವೆ. ಇದು 3 ವರ್ಷದಿಂದ ಈ ಒಂದು ದುರ್ಘಟನೆ ಆಗಿದೆ. ಆದರೂ ನಾವು ತುಂಬಾ ಸಾರಿ ಕೌನ್ಸಿಲರ್ಗೆ ಹಾಗೂ MLA ಅವರಿಗೆ ತುಂಬಾ ಸಾರಿ ಮನವಿಯನ್ನು ಇಟ್ಟಿದ್ದೆವು. ಆದರೂ ಯಾವುದೇ ಕಾರ್ಯ ಇದುವರೆ ಆಗಲಿಲ್ಲ. ಕೊನೆಯದಾಗಿ ನಿನ್ನೆ ವೆಲ್ಫೇರ್ ಪಾರ್ಟಿಯ ಮುಖಾಂತರ ನಾವು ರಾಯಪ್ಪ ಅವರಿಗೆ ಅರ್ಜಿಯನ್ನು ಸಲ್ಲಿಸಿದಾಗ ಅವರು ಹೇಳಿದರು, ಸೋಮವಾರದಿಂದ ಇದನ್ನು ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ. ಆದರೂ ನಮಗೆ ಆ ಕೆಲಸ ಆದಷ್ಟು ಬೇಗ ಮಾಡಿಕೊಡಬೇಕು. ಎರಡನೇದಾಗಿ ಹೇಳುವುದಾದರೆ ಇದೊಂದು ಹಳೆಕೋಟೆಗೆ ಹೋಗುವಂತ ಮುಖ್ಯ ರಸ್ತೆಯಾಗಿರುತ್ತದೆ. ಆದರೂ ಏನು ಇಲ್ಲಿ 2 ವರ್ಷದಿಂದ ಸ್ಕೂಲನ್ನು ಏನು ಇಲ್ಲದ ಕಾರಣ ಇಲ್ಲಿ ದೊಡ್ಡ ವಾಹನಗಳು ಯಾವುದು ಹೋಗ್ತಾ ಇಲ್ಲ. ಅಂದರೆ ಇಲ್ಲಿ ನಾವು ಎರಡು ಕಡೆ ಬಂದ್ ಮಾಡಿಟ್ಟಿದ್ದೇವೆ. ಯಾಕಂದ್ರೆ ಸಣ್ಣ ವೆಹಿಕಲ್ಗಳು ಮಾತ್ರ ಹೋದ್ರೆ ಸಾಕು, ದೊಡ್ಡ ವೆಹಿಕಲ್ ಹೋದ್ರೆ ಇಲ್ಲಿ ಒಂದು ಅನಾಹುತ ಆಗಬಹುದಂತ ಹೇಳಿ ಅದಕ್ಕೆ ನಮ್ಮ ಇಲ್ಲಿಯ ಕೌನ್ಸಿಲರ್ ಅವರು ತುಂಬಾ ಸಾರಿ ನಾವು ಹೇಳಿದೆವು. ಅವರು ಸಹ ಇದರ ವಿಷಯದಲ್ಲಿ ಮಾತಾಡಿದ್ದಾರೆ. ನಮಗೆ ಭರವಸೆ ಕೊಡುವುದ ಹೊರತು ಕೆಲಸ ಏನು ಆಗ್ತಾ ಇಲ್ಲ ಇಲ್ಲಿ. ಮತ್ತು ಇಲ್ಲಿ ನಮಗೆ ಅಂದ್ರೆ ತುಂಬಾ ಇದು ಒಂದು ಸಣ್ಣ ಮೊದಲೇ ಇದನ್ನ ಕೆಲಸ ಮಾಡ್ತಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಾ ಇರಲಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಆದ್ರೆ ಇದರಿಂದ ನಾವು ಯಾರು ಇದರ ಮುಂದೆ ಬರೋದ ಕಾರಣ ಈಗ ಇಂಥ ಒಂದು ದೊಡ್ಡ ಒಂದು ಅನಾಹುತ ಆಗಿದೆ. ಅದು ಅಲ್ಲದೆ ಇಲ್ಲಿ ಆಸ್ಪಾಸಲ್ಲಿರುವ 2 ಮನೆಗಳಿದೆ, ಅದಕ್ಕೆ ಸಹ ತುಂಬಾ ತೊಂದರೆಯಲ್ಲಿದೆ. ಅದು ಸಹ ಯಾವಾಗ ಏನಾಗಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಳೆಗಾಲ ಸ್ಟಾರ್ಟ್ ಆಯಿತು. ಇವರು ಲಾಸ್ಟ್ ಟೈಮ್ ಬರುವ ಮುಂಚೆ ಸೆಪ್ಟೆಂಬರ್ ಅಲ್ಲಿ ನಾವು ಹೇಳಿದ್ದೆವು ವಿಷಯ. ಆದರೆ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತೇವೆ, ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತೇವೆ, ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿ ಯಾವುದು ಸಹ ಇದುವರೆ ಆಗದೆ ಈಗ ಈ ಮಳೆಗಾಲಕ್ಕೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆದ್ರೂ ಈ ಮಳೆಗಾಲದಲ್ಲಿ ಆಗುವಂತ ಕೆಲಸ ಅವ್ರು ನೋಡ್ಬೇಕು, ಮಳೆಗಾಲ ಆಗುವಂತ ಕೆಲಸ ಹೌದಲ್ಲ ಅಂತ. ಆದ್ರೆ ಮುಂಚೆನೆ ಮಾಡ್ಬೇಕಂತ ಕೆಲಸ ಇದು. ಆದಷ್ಟು ಬೇಗ ಇದನ್ನು ಕೆಲಸ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೆಳಗಡೆ ವಿನಂತಿಸ್ತೇನೆ. ಅದೇ ತರ ಇದು ಬರುವ ಸೋಮವಾರದಿಂದ ಆಗದಿದ್ದರೆ ಇದಕ್ಕೆ ಮುಂಚಿನ ಹೋರಾಟ ನಾವು ಮಾಡ್ತೇವೆ ಅಂತ ಹೇಳಿ ನಮ್ಮ ನಾಗರಿಕ ಪರವಾಗಿ ನಾನು ನಿಮ್ಮಲ್ಲಿ ಬಯಸ್ತೇನೆ. ಈ ಬಗೆಟ್ ತೆರಿಪಾಯಿನ ವೆಲ್ಫೇರ್ ಪಾರ್ಟಿದ ಸಲಾಂ ಹಳೆಕೋಟೆ 14ನೇ ವಾರ್ಡ್ ಮೂಜಿ ವರ್ಷದ ಹಳೆಕೋಟದ ಜನಕಲು ಭಂಗ ಬರಂದುಳ್ಳೇರು. ಮೂಜಿ ವರ್ಷದಿಂಚಲ ಜನಸಾಮಾನ್ಯರು ಹೋರಾಟ ಮಲ್ದೊಂದಿತ್ತಂಡಲ ಪೆರಜನ ಆತಿಜಿ ಇಂಚಿಪಗು ತಂಕ್ಲೆ ವೆಲ್ಫೇರ್ ಪಾರ್ಟಿದ ಗೇನಗ್ ಬತ್ತಿನಪಗ ತಕ್ಷಣನೇ ಕಾರ್ಯಪ್ರವೃತ್ತರಾದ ಆ ಜಾಗೆನು ಪರಿಶೀಲನೆ ಮಲ್ತದ. ಮುಲ್ಪದ ವಾರ್ಡ್ ಸದಸ್ಯರು ಮೂಜಿ ವರ್ಷಡ್ ಸರಿ ಮಲ್ಪಂತಿನಪಗ ಹಳೆಕೋಟದ ನಾಗರಿಕರು ಈ ವಿಷಯನು ತಂಕ್ಲಿನ ಗಮನ ಕನತಿನಪಗ ತಂಕ್ಲು ಉಳ್ಳಾಲ ನಗರಸಭೆಟ್ಟು ಪೌರಾಯುಕ್ತರಿಗೂ ಮನವಿ ಸಲ್ಲಿಸಾದ. ಜಿಲ್ಲಾಧಿಕಾರಿಗಳು ಒಂಜಿ ವಾರಡು ಬೇಲೆ ಸುರು ಮಲ್ಪುಗ ಪಂಡ ತೆರಿಪಾದಿರು. ಒಂಜಿ ವಾರಡು ಬೇಲೆ ಸುರು ಮಲ್ತಿಜಿಂಡ ದುಂಬುದ ದಿನಕ್ಲೆಡು ಹೋರಾಟ ಮುಲ್ಪ ಸಾವು ಕಷ್ಟ ನಷ್ಟಲು ತೋಜಿದು ಬತ್ತಂಡ ಐಕ್ ಉಳ್ಳಾಲ ನಗರಸಭೆ ಬೊಕ್ಕ ಮುಲ್ಪದ ಕೌನ್ಸಿಲರೇ ನೇರ ಹೊಣೆ ಪಂಡದ ಆರೋಪಿಸಾಯಿರು. ಇದು 3 ವರ್ಷದಿಂದಲೂ ಕೂಡ ನಿರಂತರವಾಗಿ ಹೋರಾಟ ನಡೆಯುವಂತ ವಿಷಯದಲ್ಲಿ ಇದು ಇತ್ತೀಚೆಗೆ ನಮ್ಮ ವೆಲ್ಫೇರ್ ಪಾರ್ಟಿಯ ಗಮನಕ್ಕೆ ಬಂತು. ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ಆ ಜಾಗವನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡಿದ್ದೇವೆ. ಇದು ನಾವು ಪರಿಶೀಲನೆ ಮಾಡುವಾಗ ಈ ಜಾಗದ ಪರಿಸ್ಥಿತಿ ನಾವು ನೋಡುವಾಗ ನಮ್ಮ ಮಂಗಳೂರಿನಲ್ಲಿ ನಡೆದಂತ ಒಂದು ಘಟನೆ ನಾವು ನಮ್ಮ ಕಣ್ಣೆದುರಲ್ಲಿ ಜ್ವಲಂತವಾಗಿ ನಾವು ಕಾಣ್ತಾ ಇದ್ದೇವೆ. ಗುರುಪುರದಲ್ಲಿ ಆಗಿರುವಂತಹ ಘಟನೆ. ಈ ಘಟನೆಯನ್ನು ನಾವು ಮುಂದಿಟ್ಟುಕೊಂಡು ಅದೇ ಪರಿಸ್ಥಿತಿ ಇಲ್ಲಿ ಬರಬಾರದು ಎಂಬ ನೆಲೆಯಲ್ಲಿ ನಾವು
ವೆಲ್ಫೇರ್ ಪಾರ್ಟಿಯು ಕಾರ್ಯಪ್ರವೃತ್ತರಾಗಿ ಈ ಕೆಲಸಕ್ಕೆ ನಾವು ಕೈ ಹಾಕಿಕೊಂಡಿದ್ದೇವೆ. ಇಲ್ಲಿ ನಾವು ಬಂದು ಈ ಜಾಗವನ್ನು ಪರಿಶೀಲನೆ ಮಾಡುವಾಗ ಕೆಳಗಡೆ ಕೂಡ ಮನೆ ಇದೆ, ಅಲ್ಲಿ ಕೂಡ ಕುಟುಂಬ ಸಮೇತ ವಾಸವಾಗಿದ್ದಾರೆ. ಅದೇ ರೀತಿ ಕೂಡ ಇಲ್ಲಿ ಮೇಲೆ ಕಡೆ ಕೂಡ ಮನೆ ಇದೆ, ಅಲ್ಲಿ ಕೂಡ ಮನೆಗಳಿದೆ, ಅಲ್ಲಿ ಕೂಡ ಕುಟುಂಬ ಸಮೇತ ವಾಸವಾಗಿದ್ದಾರೆ. ಇನ್ನು ಇದೇ ರೀತಿಯಲ್ಲಿ ಈ ರಸ್ತೆಯನ್ನು ನಾವು ಹೀಗೆ ಬಿಟ್ಟು ಬಿಟ್ಟರೆ ಖಂಡಿತವಾಗಿ ಇಲ್ಲಿ ಜೀವ ಮರಣ ಆಗೋದು ಖಂಡಿತ. ಯಾಕೆಂದ್ರೆ ಇದು 3 ವರ್ಷದಲ್ಲಿ 3 ಮಳೆಗಾಲ ಕಳೆಯಿತು. ಆದರೂ ಕೂಡ ಈ ಮಳೆಗಾಲದಲ್ಲಿ ಕೂಡ ಇಲ್ಲಿಯ ಉಳ್ಳಾಲ ನಗರಸಭೆಯವರು ಈ ಕೆಲಸವನ್ನು ಬಹಳ ಉತ್ತೇಜನ ಇಟ್ಕೊಂಡು ಕೆಲಸ ಮಾಡಬೇಕಾಗಿದೆ. ಇದು ಯಾರಿಗೂ ಒಂದು ರಾಜಕೀಯವನ್ನು ಇಟ್ಕೊಂಡು ಕೆಲಸ ಮಾಡಬೇಕಾದಂತ ಕೆಲಸ ಅಲ್ಲ. ಇದು ಸಾರ್ವಜನಿಕರ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಇದು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಕೂಡ ಹೆಚ್ಚಿನ ಇದು ಸಮಸ್ಯೆ ಬರದ ರೀತಿಯಲ್ಲಿ ಒಂದು ಕೆಲಸವನ್ನು ಅವರು ಉಳ್ಳಾಲ ನಗರಸಭೆಯ ಮತ್ತು ವಾರ್ಡ್ ಕೌನ್ಸಿಲರ್ ಮಾಡಬೇಕಾದಂತ ಕೆಲಸ. ಇದಕ್ಕೆ ಯಾರು ಕೂಡ ಮತ್ತೆ ಬಂದು ಮಾತಾಡುವಂತ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಮಾಡದಂತಹ ಪರಿಸ್ಥಿತಿಯಲ್ಲಿ 3 ವರ್ಷದಲ್ಲಿ ನಮ್ಮ ಹಳೆಕೋಟೆಯ ನಾಗರಿಕರು, ಅವರ ಮಕ್ಕಳು, ಅವರ ಮನೆಯವರು ಮತ್ತು ಅದೇ ರೀತಿ ಪ್ರಾಯ ಇರುವಂತಹ ಹೆಂಗಸರು ಕೂಡ ಇದೇ ಜಾಗದಲ್ಲಿ ಓಡಾಡಬೇಕಾಗಿದೆ. ಒಂದು ಎಮರ್ಜೆನ್ಸಿಯಲ್ಲಿ ಒಂದು ಆಂಬ್ಯುಲೆನ್ಸ್ ಬರಬೇಕಾದ್ರೆ ಈ ರಸ್ತೆಯಲ್ಲಿ ಬರಲಿಕ್ಕೆ ಜಾಗ ಇಲ್ಲ. ಅದು ಕೂಡ ಜೀವವನ್ನು ಕೈಯಲ್ಲಿ ಇಟ್ಕೊಂಡು ಬರುವಂತ ಪರಿಸ್ಥಿತಿ ಆಗಿದೆ. ಅಂತ ಒಂದು ಇಕ್ಕಟ್ಟಾದ ರಸ್ತೆಯಲ್ಲಿ ಎಮರ್ಜೆನ್ಸಿಯಾಗಿ ಇದು ಕೂಡ ಕೋವಿಡ್ ನ ಸಂದರ್ಭ. ಯಾವತ್ತು ಯಾವ ಮನೆಯಲ್ಲಿ ಕೋವಿಡ್ ಪಾಸಿಟಿವ್ ಬರ್ತದೆ, ಎಲ್ಲಿ ಮರಣ ಆಗ್ತದೆ ಯಾರಿಗೂ ಗೊತ್ತಿರಲ್ಲ. ಅಂತ ಪರಿಸ್ಥಿತಿಯಲ್ಲಿ ಕೂಡ ಒಂದು ಆಂಬ್ಯುಲೆನ್ಸ್ ಬರಬೇಕಾದ್ರೂ ಕೂಡ ಇಲ್ಲಿ ಸರಿಯಾದ ರಸ್ತೆಗಳಿಲ್ಲ. ಈ ರಸ್ತೆ ಇನ್ನೂ ಇದ್ದದೆ ಇಲ್ಲಿ ಯಾವುದೋ ಒಂದು ಕಾರಣಾಂತರದಿಂದ ಅದು ಬಿದ್ದು ಬಿಟ್ಟಿದೆ. ಆದ್ರೆ ಇದನ್ನು ಸರಿ ಮಾಡಬೇಕಾದ್ರೆ 3 ವರ್ಷ ಬೇಕಾ? ಅಧಿಕಾರಿಗಳಿದೆ 3 ವರ್ಷ ಬೇಕಾ? ಇದಕ್ಕೆ ಉತ್ತರ ಕೊಡಿ. ಯಾಕೆಂದ್ರೆ ಇದು ಜನರ ಪ್ರಾಣವನ್ನು ಕೈಯಲ್ಲಿಟ್ಟುಕೊಳ್ಳುವಂತ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ವೆಲ್ಫೇರ್ ಟೀಮು ನಿನ್ನೆ ನಾವು ವಿಸಿಟ್ ಮಾಡಿದ್ದೇವೆ. ನಮ್ಮ ಉಳ್ಳಾಲ ನಗರಸಭೆಯ ಪೌರಾಯುಕ್ತರಿಗೆ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಅವರು ಸಲ್ಲಿಸಿದ ಪ್ರಕಾರ ನಮ್ಮ ಡಿಸಿ ಅವರಿಗೆ ಫೋನ್ ಮಾಡಿ 1 ವಾರದ ಒಳಗೆ ನಮಗೆ ಈ ಕೆಲಸವನ್ನು ಪ್ರಾರಂಭಿಸುವಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದರ ಪ್ರಯುಕ್ತ ನಾವು ಅದು 1 ವಾರದ ಸಮಯ ಅವರಿಗೆ ನಾವು ಕೊಟ್ಟದಕ್ಕೆ ನಾವು ಅವರ ಯಾವ ವಿಶ್ವಾಸವನ್ನು ನಾವು ಕೈಗೆತ್ತಿಕೊಂಡು ನಾವು ಬಂದಿದ್ದೇವೆ. ಇನ್ನು 1 ವಾರದ ಒಳಗೆ ಆ ಕೆಲಸವನ್ನು ಪ್ರಾರಂಭಿಸದಿದ್ದರೆ ನಾವು ಪಲೆಕೋಟೆಯ ನಾಗರಿಕರನ್ನು ಒಟ್ಟು ಸೇರಿಸಿಕೊಂಡು ಯಾವ ರೀತಿಯಲ್ಲಿ ನಾವು ಕೆಲಸ ನಿರ್ವಹಿಸಬೇಕು ಮುಂದಿನ ನಾವು ಆ ಕೆಲಸವನ್ನು ಖಂಡಿತವಾಗಿ ನಿರ್ವಹಿಸುತ್ತೇವೆ. ಇದು ಜನಪರ ಹೋರಾಟ, ಜನರಿಗಾಗಿ ನ್ಯಾಯ ಬೇಕು. ಜನರಿಗೆ ಇಲ್ಲಿ ಜೀವಮಾನ ಹೋರಾಟದಿಂದ ಅವರು ಯಾವ ರೀತಿಯಲ್ಲಿ ಸಾಯಬೇಕಾದ ಕಾಣ್ತಾ ಇದೆ. ಅದನ್ನು ಕೂಡಲೇ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಸಾವುಗಳು ಬಂದರೆ ಖಂಡಿತವಾಗಿ ಉಳ್ಳಾಲ ನಗರಸಭೆಯವರು ಮತ್ತು ಇಲ್ಲಿನ ಯಾರು ಕೌನ್ಸಿಲರ್ ಆಗಿದ್ದಾರೆ ಅವರೇ ಇದಕ್ಕೆ ನೇರ ಹೊಣೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.